ಇವತ್ತು ನೋಡಿ ಒಂದು ಟೊಮೆಟೊ ಸಾಸ್ಮಿ ಮಾಡೋಣ, ಸುಲಭದಲ್ಲಿ ಮಾಡುವಂಥದ್ದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿ 4 ಟೀ ಸ್ಪೂನು, ಟೊಮೆಟೊ 3, ಸ್ವಲ್ಪ ಅರ್ಧ ಚಮಚ ಸಾಸಿವೆ, ಒಂದು ಸ್ವಲ್ಪ ಬೆಲ್ಲ, 1 ಕೆಂಪು ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಏನು ಗೊತ್ತಾ, ಈ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಒಂದು ಸಲ ಪುಡಿ ಮಾಡಿಕೊಂಡು ಆನಂತರ 2-3 ಟೊಮೆಟೊ ಹಾಕಿ, 3 ಟೊಮೆಟೊದಲ್ಲಿ 1.5 ಟೊಮೆಟೊ ಅದಕ್ಕೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಕೆಂಪು ಮೆಣಸಲ್ಲಿ ಒಗ್ಗರಣೆ ಕೊಟ್ಟರೆ ಗೊಜ್ಜು ರೆಡಿಯಾಗುತ್ತೆ. ಅಥವಾ ಟೊಮೆಟೊ ಸಾಸ್ಮಿ ಅನ್ನದ ಜೊತೆ ಚಪಾತಿ ಜೊತೆ ಭಾಳ ಟೇಸ್ಟಿ ಆಗುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಯಿತು ಅಂತ ಹೇಳಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಥ್ಯಾಂಕ್ ಯು.